ಒಂದು ಖಡಕ್ಕಾಗಿರುವಂತಹ ಬಾಯಿ ನೀರೂರಿಸುವಂತಹ ಆಮಟೆಕಾಯಿ ಹಾಕಿ ಮಾಡಿರುವಂತಹ ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಬೆಂಡೆಕಾಯಿ ಸಾರು ಅಥವಾ ಬೆಂಡೆಕಾಯಿ ಪುಳಿ ಮುಂಚಿಯನ್ನು ಹೇಗೆ ಸುಲಭವಾಗಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ನನ್ನ ಈ ಸ್ಪೆಷಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಬೆಂಡೆಕಾಯಿ ಸಾರು ಅಥವಾ ಪುಳಿ ಮುಂಚಿಗೆ ನಾನು ತಗೊಂಡಿರುವಂಥದ್ದು ಮಂಗಳೂರಿನ ಬೆಂಡೆಕಾಯಿ. ನಿಮಗೆ ಬೇರೆ ಕಡೆ ಆದರೆ ಮಂಗಳೂರು ಸ್ಟೋರ್ಗಳಲ್ಲಿ ಕೇಳಿದರೆ ಸಿಗ್ಬೋದು. ಇದು ಒಂದು ಚೂರು ಕೂಡ ನಿಮಗೆ ಲೋಳೆ ಆಗಲ್ಲ. ಮೊದಲು ನಾವು ಬೆಂಡೆಕಾಯಿಯನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ತೊಳೆಯೋದು ಬೇಡ. ಒಂದು ವೇಳೆ ನೀವು ತೊಳೆದಿದ್ರೂ ಕೂಡ ಬಟ್ಟೆಯಿಂದ ಒರೆಸ್ಬಿಟ್ಟು ಒಂದು ಚೂರು ಪಸೆ ಇಲ್ಲದಾಗೆ ಕ್ಲೀನ್ ಮಾಡಬೇಕು. ಇದಕ್ಕೆ ನಾನು 3 ಆಮಟೆಕಾಯಿಯನ್ನು ತಗೊಂಡಿದ್ದೇನೆ. ತುಂಬಾ ಹುಳಿಯಾಗಿರುತ್ತೆ ಇದು. ಆ್ಯಕ್ಚುಲಿ ಬೆಂಡೆಕಾಯಿ ಆಮಟೆಕಾಯಿ ಕಾಂಬಿನೇಷನ್ ಇದೆಯಲ್ವಾ, ಸಖತ್ ಚೆನ್ನಾಗಿರುತ್ತೆ. ಆಮಟೆಕಾಯಿಯನ್ನು ಜಜ್ಜಿಬಿಟ್ಟು ಈ ಥರ ನೋಡಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ನೀವು ಕೈಯಲ್ಲಿ ಕಟ್ ಮಾಡಿದರೆ ಸಾಕು. ಕೆಲವರು ಅದರ ಬೀಜ ಕೂಡ ಹಾಕ್ತಾರೆ, ಅದು ಕೂಡ ಸಖತ್ ರುಚಿ ಇರುತ್ತೆ. ಇಲ್ಲದಿದ್ದರೆ ಬರೀ ಆಮಟೆಕಾಯಿ ಮೇಲ್ಗಡೆದು ಫ್ಲಶ್ ಇರುತ್ತಲ್ವ ಅಷ್ಟನ್ನು ಮಾತ್ರ ಹಾಕೋಬೋದು. ಬೆಂಡೆಕಾಯಿಯನ್ನು ಆ್ಯಕ್ಚುಲಾಗಿ ಯಾವಾಗಲೂ ಕ್ರಾಸ್ ಆಗಿ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ 1 ಗ್ಲಾಸಷ್ಟು ಅಥವಾ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಬೆಂಡೆಕಾಯಿ ಎಷ್ಟಿದೆ ಅದು ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ ಈ 3 ಜಜ್ಜಿದ ಆಮಟೆಕಾಯಿನ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕಿ ಮೊದಲು ನಾವು ಆಮಟೆಕಾಯಿನ ಬೇಯಿಸ್ಕೋಬೇಕು. ಯಾಕಂತಂದರೆ ಅದರ ಹುಳಿ ಬಿಡಬೇಕು. ನಾನು ಒಂದು 400 ಗ್ರಾಮ್ ಅಷ್ಟು, ಅರ್ಧ kg ಇದೆ ನಿಯರ್ಲಿ ಅಷ್ಟು ತಗೊಂಡಿದ್ದೇನೆ ಬೆಂಡೆಕಾಯಿ. ಅದಕ್ಕೆ 3 ಆಮಟೆಕಾಯಿ ಹಾಕ್ಕೊಂಡಿದ್ದೇನೆ. ಆಮಟೆಕಾಯಿ ಬೆಂದಾದ ನಂತರ, ರಸ ಬಿಟ್ಟಾದ ನಂತರ ಈಗ ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ಹಾಕ್ಕೊಳ್ಳಿ. ನೀರು ನೋಡ್ಕೊಳ್ಳಿ, ಜಾಸ್ತಿ ನೀರು ತೇಳೋದು ಬೇಡ. ಯಾಕಂತಂದರೆ ಸಾರು ತುಂಬ ತೆಳ್ಳಗೆ ಬರುತ್ತೆ. ಬೆಂಡೆಕಾಯಿನ ಬೇಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವು ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದನ್ನೊಂದು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 5-6 ಇಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಕರಿ ಲೀವ್ಸು ಇಷ್ಟನ್ನು ಹಾಕ್ಕೊಂಡು ಮೊದಲು ಇದನ್ನ ಒಂಚೂರು ಫ್ರೈ ಮಾಡ್ಕೊಳ್ಳಿ, ಹುರಿದ್ಕೊಳ್ಳಿ. ಜಾಸ್ತಿ ಬೇಡ, ತುಂಬ ಡೀಪ್ ಫ್ರೈ ಆಗೋದೇನು ಬೇಡ. ಇದೊಂಚೂರು ಫ್ರೈ ಆದ ನಂತರ ಇವಾಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನಷ್ಟು ಓಮಕಾಳು ಆಪ್ಷನಲ್, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, 4-5 ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಹುರಿದ್ಕೊಳ್ಳಿ. ಇದೊಂದು ಸ್ವಲ್ಪ ಹುರಿದಾದ ನಂತರ ಇವಾಗ ನಾನೊಂದು 15 ಬ್ಯಾಡಗಿ ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಾಗಿ ಮೆಣಸು ಜಾಸ್ತಿ ಹಾಕಿ ಮಾಡುವಂಥದ್ದು. ಮೆಣಸಿನ ಮಸಾಲೆನೇ ಇದಕ್ಕೆ ಜಾಸ್ತಿ ಬೇಕು. 15, ಒಂದು ಅರ್ಧ kg ಬೆಂಡೆಕಾಯಿಗೆ 15 ಬ್ಯಾಡಗಿ ಮೆಣಸು ಸಾಕಾಗುತ್ತೆ. ಇದು ದೊಡ್ಡದಿದೆ ನೋಡಿ ಬ್ಯಾಡಗಿ ಮೆಣಸು. ಮೆಣಸನ್ನು ಕೂಡ ಸ್ವಲ್ಪ ಹುರಿದಾದ ನಂತರ ಸ್ವಲ್ಪ ಒಂದು ಅರ್ಧ ಮುಷ್ಟಿಯಷ್ಟು ಅಷ್ಟೇ ನಾನು ಕಾಯಿ ತುರಿ ಹಾಕ್ಕೊಂಡಿರೋದು. 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕಿ ಫೈನಲ್ ಆಗಿ ಒಂಚೂರು ಹುರಿದ್ಕೊಳ್ಳಿ. ಸ್ಟವನ್ನು ಬಂದ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಇವಾಗ ಒಂದು ಚೂರು ಹುಣಸೆಹಣ್ಣು ಜಾಸ್ತಿ ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. ಹುಣಸೆಹಣ್ಣು ಹಾಕ್ಕೊಂಡು ಇದನ್ನ ಒಂದು ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ, ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನೈಸ್ ಪೇಸ್ಟ್ ಆಗಬೇಕು ನೋಡಿ, ಈ ಥರ ಆಗಬೇಕು ಮಸಾಲ ರೆಡಿಯಷ್ಟು ಆಗೋ ಹೊತ್ತಿಗೆ ಬೆಂಡೆಕಾಯಿ ಬೆಂದಿರುತ್ತೆ. ಜಾಸ್ತಿ ಹೊತ್ತು ಬೇಕಾಗಿಲ್ಲ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಬೆಂಡೆಕಾಯಿ ನೀಟಾಗಿ ಬೆಂದಿದೆ, ಕಲರ್ ಚೇಂಜ್ ಆಗಿದೆ. ಇನ್ನೊಂದೇನು ಅಂತಂದರೆ ಈ ಬೆಂಡೆಕಾಯಲ್ಲಿದೆಯಲ್ವಾ ಲೋಳೆ ಆಗಲ್ಲ. ನಾವು ಬೇರೆ ಕಡೆ ಬೆಂಡೆಕಾಯಿ ಆದರೆ ಅದನ್ನ ಫ್ರೈ ಮಾಡಿ ಸಾರು ಮಾಡಬೇಕು ಅಂತೆಲ್ಲ ಇದೆಯಲ್ವಾ, ಇದನ್ನ ನಾನು ಹುರಿದು ಕೂಡ ಇಲ್ಲ, ಡೈರೆಕ್ಟಾಗಿ ಬೇಯಲಿಕ್ಕೆ ಇಟ್ಟಿರೋದು. ನೀರು ನೋಡಿದರೆ ಗೊತ್ತಾಗುತ್ತೆ ಒಂದು ಚೂರು ಲೋಳೆ ಅಥವಾ ಅಂಟು ಬಂದಿಲ್ಲ. ಇವಾಗ ಈ ಮಸಾಲನ ಹಾಕ್ಕೊಳ್ಳಿ. ಮಸಾಲನ ಹಾಕ್ಕೊಂಡು ನೀವು ನೀರೆಷ್ಟು ಬೇಕು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ನಾನು ಮಿಕ್ಸಿಯಲ್ಲಿ ನೀರನ್ನು ಹಾಕ್ಕೊತಾ ಇದ್ದೇನೆ. ಒಂದು ಸ್ವಲ್ಪ ನೀರನ್ನು ನಿಮಗೆ ಹದ ಎಷ್ಟು ಬೇಕು ನೋಡಿಕೊಂಡು ಅದರ ಮಸಾಲ ತಿಕ್ನೆಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾದ ನಂತರ ಇದು ದಪ್ಪ ಬರುತ್ತೆ. ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ ನಾನು. ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದೀಲಿಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದಿಬೇಕು.
ನೋಡಿ ಮಸಾಲ ಚೆನ್ನಾಗಿ ಕುದೀತಾ ಇದೆ. ಖಡಕ್ಕಾಗಿರುವಂಥ ಹುಳಿ ಹುಳಿ ಖಾರ ಖಾರ ಸ್ವೀಟ್ ಸಿಹಿ ಆಗಿರುವಂತಹ ಬೆಂಡೆಕಾಯಿ ಸಾರು ರೆಡಿ ಆಗ್ತಾ ಇದೆ. ವೈಟ್ ರೈಸಿಗೆಲ್ಲ ತುಂಬ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿದ್ರೆ ಇದೆಯಲ್ಲ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ. ಸಾರು ರೆಡಿ ಆದ ನಂತರ ಒಗ್ಗರಣೆ ಹಾಕೋಬಹುದು. ಬಿಸಿ ಇರುವಾಗಲೇ ಒಗ್ಗರಣೆ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. ಯಾಕಂತಂದರೆ ಅದರ ಫ್ಲೇವರ್ ಸಾರಲ್ಲೇ ಉಳಿಯುತ್ತದೆ. ನೀವು ಒಗ್ಗರಣೆ ಹಾಕಿ ಓಪನ್ ಮಾಡಿದರೆ, ಪಾತ್ರೆ ಓಪನ್ ಮಾಡಿ ಇಟ್ಟರೆ ಅದರ ಫ್ಲೇವರ್ ಹೋಗುತ್ತೆ. ನೋಡಿ, ಸೂಪರ್ ಆಗಿರುವಂತಹ ಖಡಕ್ಕಾಗಿರುವಂಥ ಬಾಯಿ ನೀರೂರಿಸುವಂಥ ಬೆಂಡೆಕಾಯಿ ಸಾಂಬಾರು ರೆಡಿ ಆಗಿದೆ. ಇದನ್ನು ಬೆಂಡೆಕಾಯಿ ಪುಳಿ ಮುಂಚಿಂತನೂ ಬೇಕಾದರೂ ಹೇಳ್ಬೋದು. ಮಂಗಳೂರು ಕಡೆ ಮಾಡುವಂತಹ ಸ್ಟೈಲ್ ಇದು. ಬಿಸಿ ಬಿಸಿ ಬೆಂಡೆಕಾಯಿ ಸಾರು ಮತ್ತು ವೈಟ್ ರೈಸ್ ಕಾಂಬಿನೇಷನ್ ಸ್ವರ್ಗಕ್ಕೆ ಕಿಚ್ಚು ಅಂತಾರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೊಂದು ಸರಿ ನಿಮಗೋಸ್ಕರ ಹಾಕಿರ್ತೀನಿ. ತುಂಬಾ ಒಳ್ಳೊಳ್ಳೆ ರೆಸಿಪಿ ನನ್ನ ಚಾನಲ್ನಲ್ಲಿದೆ. ಬೇರೆ ರೆಸಿಪೀಸ್ಗಳನ್ನು ನೋಡ್ಕೊಳ್ಳಿ, ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.